10ನೇ ವರ್ಷ ಮುಕ್ತಾಯವಾಗಿ 11ನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಅವರು. ಅವರಿಗೆ ಆರ್ಥಿಕವಾಗಿ ಶುಭಾಶಯ. ಮತ್ತು ನಮ್ಮ ಟಿ ವಿಯಲ್ಲಿ ನಮ್ಮ ಪ್ಲ್ಯಾನೆಟ್ ಜಿ ಸಂಸ್ಥೆಯಿಂದ ಅವರಿಗೆ 2-3 ವರ್ಷದಿಂದ ನಾವು ಅವರ ಒಟ್ಟಿಗೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡಿದ್ದೇವೆ. ಅಂದರೆ ಅವರಿಗೆ ಆ್ಯಡ್ ಮೂಲಕ ಅವರ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೇವೆ. ಸೊ ಅವರಿಂದ ನಮಗೆ ಬಹಳ ಒಳ್ಳೆಯ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಅದು ನಮಗೆ ಬಂದಿದೆ. ಯಾಕಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ನಲ್ಲಿ ಅವರಿಗೆ ಕೊಡುವಾಗ 1-2 ತಿಂಗಳಿದು ಆ್ಯಡ್ ಕೊಟ್ಟಿದ್ದೆವು. ಈಗ 2 ವರ್ಷದಿಂದ ಅವರ ಒಟ್ಟಿಗೆ ನಾವು ಬಾಂಧವ್ಯ ಮಾಡಿಕೊಂಡಿದ್ದೇವೆ. ಅದು ನಮಗೆ ನಮ್ಮ ಸಂಸ್ಥೆಗೆ ಭಾಳ ಒಂದು ಉಪಯೋಗ ಬೀಳ್ತಾ ಉಂಟು. ನಮ್ಮ ಟಿ ವಿ 11ನೇ ವರ್ಷಕ್ಕೆ ಅವರು ಹೋಗ್ತಾ ಇದ್ದಾರೆ. ಅವರಿಗೆ ಶುಭಾಶಯ ಹೇಳಿ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಸಹ ಧನ್ಯವಾದ ಹೇಳಿ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಮುಂದೆ ಅವರ ಸಂಸ್ಥೆ ಅವರು ಬೆಳಗಲಿ ಮತ್ತು ಅವ್ರದ್ದು ಕೊಂಕಣಿ ಕಾರ್ಯಕ್ರಮ ಆಗ್ತಾ ಉಂಟು. ಅದು ಸಹ ಒಳ್ಳೆಯ ಮೂಡಿ ಬರಲಿ.